ತೆಂಗಿನ ಚಿಪ್ಪು ಬಳಸಿ ಕಲಾಕೃತಿ ನಿರ್ಮಿಸುವ ರಾಜ್ಯದ ಅಪರೂಪದ ಕಲಾವಿದ ಉಡುಪಿ ಪಡೆಬೂರಿನಲ್ಲಿರುವ ವೆಂಕಟರಮಣ ಭಟ್ ತೀರಾ ಸಂಕಷ್ಟದಲ್ಲಿದ್ದಾರೆ. ಉಡುಪಿ ಬೈಲೂರಿನಿಂದ ದಾವಣಗೆರೆಗೆ ವಲಸೆ ಹೋದ ಭಟ್ ಪೂರ್ವಕರು ಹೋಟೆಲ್ ಉದ್ಯಮದಲ್ಲಿದ್ದರು. BSc ಪದವಿ ಪಡೆದ ಭಟ್ ಆಯ್ಕೆ ಮಾಡಿಕೊಂಡಿದ್ದು ಕಲಾ ಬದುಕನ್ನು ಹವ್ಯಾಸವಾಗಿ ಬಳಸಿ ತೆಂಗಿನ ಚಿಪ್ಪಿನಲ್ಲಿ ಕಲಾ ಸೃಷ್ಟಿಯ ಕುಶಲತೆಯನ್ನು ರೂಢಿಸಿಕೊಂಡು ಹೊಸ ಕಲಾ ಸೃಷ್ಟಿಯನ್ನು ಮಾಡಿದರು. ಗಣಪತಿ ರಾಘವೇಂದ್ರ ಸ್ವಾಮಿ, ಆದಿಶಂಕರಾಚಾರ್ಯ, ಮಧ್ವಾಚಾರ್ಯ, ವಾದಿರಾಜಸ್ವಾಮಿ, ಯೇಸುಕ್ರಿಸ್ತ, ಶಾಕುಂತಲೆ, ವಿವೇಕಾನಂದ, ಮಹಾತ್ಮ ಗಾಂಧಿ ಮುಂತಾದ ಅನೇಕ ಕಲಾಕೃತಿಗಳು ಇವರಿಂದ ಜೀವದೆಳೆದು ನಾಡಿನ ಅನೇಕ ಭಾಗದಲ್ಲಿ ಇವರ ಕಲಾ ಪ್ರದರ್ಶನ ಕಂಡು ಜನಮೆಚ್ಚುಗೆ ಪಡೆದಿದ್ದಾರೆ. 4 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದ 74 ವರ್ಷದ ಭಟ್ಟರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ದಾವಣಗೆರೆ ತೊರೆದು ಉಡುಪಿ ಬಳಿಯ ಅಲೆಯೂರಿನಲ್ಲಿ ಪತ್ನಿ ವಿಜಯ ಭಟ್ರೊಂದಿಗೆ ಬಂಧುಗಳ ಮನೆಯೊಂದರಲ್ಲಿ ಅವರು ರಚಿಸಿದ ಕಲಾಕೃತಿಯೊಂದಿಗೆ ನೆಲೆಸಿದ್ದಾರೆ. ಆರ್ಥಿಕವಾಗಿ ತೀರಾ ಕಂಗೆಟ್ಟ ಇಳಿವಯಸ್ಸಿನ ಸ್ವಾಭಿಮಾನಿ ಭಟ್ಟರಿಗೆ ಸರ್ಕಾರ, ಸಂಘ ಸಂಸ್ಥೆಗಳು ಇವರನ್ನು ಆರ್ಥಿಕವಾಗಿ ನೆರವಾಗುವ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯ ಮಾಡಬೇಕಾಗಿದೆ. ಜೀವನೋಪಾಯಕ್ಕಾಗಿ ನಾನೊಬ್ಬ ಉದ್ಯೋಗಿಯಾಗಿದ್ದೆ. ಸುಮಾರು ನನ್ನ 60 ವರ್ಷ ತನಕ ದಾವಣಗೆರೆಯಲ್ಲೇ ನಾನು ವಾಸವಾಗಿದ್ದೆ. ಆಗ ನನ್ನ ಒಂದು ಪ್ರವೃತ್ತಿಯಾಗಿ ಈ ತೆಂಗಿನ ಚಿಪ್ಪಿನ ಕಲೆ ಮೂಡಿ ಬಂದಿತ್ತು. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೈಯಾಡಿಸಿದನಾದರೂ ಅವುಗಳೆಲ್ಲ ದುಬಾರಿ ಮಾಧ್ಯಮಗಳಾದ ಕಾರಣ ತೆಂಗಿನ ಚಿಪ್ಪು ನನ್ನ ಮನಸೆಳೆಯಿತು. ಎಲ್ಲಿ ಬೇಕೆಂದರಲ್ಲಿ ವಿರಳವಾಗಿ ಸಿಗುವಂತಹ ಈ ತೆಂಗಿನ ಚಿಪ್ಪನ್ನು ಬಳಸಿ ನಾನು ನನ್ನ ಕಲೆಯನ್ನು ಮುಂದುವರಿಸಿದೆ. ಆಗ ನನ್ನಿಂದ ಕೆಲವು ಕಲಾಕೃತಿಗಳು ಮೂಡಿಬಂದವು. ಇದಕ್ಕೆ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿತು. ಸ್ಥಳೀಯ ಜನರು ಮತ್ತು ಪತ್ರಿಕೆಗಳು ನನ್ನ ಬಗ್ಗೆ ಲೇಖನಗಳನ್ನು ಪ್ರಕಟಿಸಿದವು. ಇದರಿಂದಾಗಿ ನಾನು ಈ ಕಲೆಯನ್ನು ಮುಂದುವರಿಸುವ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡೆ. ಹೃದಯ ಬೇನೆ ನಿಮಿತ್ತವಾಗಿ 3 ಸ್ಟಂಟ್ಗಳನ್ನು ಅಳವಡಿಸಲಾಯಿತು. ಆನಂತರ ನಾನು ನನ್ನ ಎಲ್ಲ ಉದ್ಯೋಗವನ್ನು ಬದಿಗಿರಿಸಿ ಈ ಕಲೆಯೊಂದನ್ನೇ ನನ್ನ ಒಂದು ಜೀವನ ಪ್ರವೃತ್ತಿಯಾಗಿ ಬೆಳೆಸಿಕೊಂಡು ಈಗ ಉಡುಪಿಯಲ್ಲಿ ನೆಲೆಸಿದ್ದೇನೆ. ಕಲಾವಿದ ಮೃತನಾದ ನಂತರ ಜನರ ನಾಲಿಗೆ ಮೇಲೆ ನೆಲೆಸಿರುತ್ತಾನೆ, ಆದರೆ ಬದುಕಿರುವಾಗ ಇದಕ್ಕೆ ನೀವೇ ಉತ್ತರಿಸಬೇಕು. ಈಗ ನನ್ನ ಪರಿಸ್ಥಿತಿಯು ಹಾಗೆ ಆಗಿದೆ. ಈಗ ನನಗೆ 74 ವರ್ಷ. ಹೃದಯ ಬೆನೆಯಿಂದ ಬಳಲುತ್ತಿದ್ದೇನೆ. 4 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿರುತ್ತೇನೆ. ಇರಲು ಸ್ವಂತ ಮನೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ